ಆ ಒಂದು ದಿನ ಆ ಪೊಲೀಸ್ ಠಾಣೆ ಮದುವೆ ಮನೆಯಂತೆ ಸಿಂಗಾರಗೊಳ್ಳುತ್ತೆ. ಮಾವಿನ ಎಲೆಗಳ ತಳಿರು ತೋರಣ, ಜಗಮಗಿಸುವ ಲೈಟ್ಗಳು, ಅತ್ತಿಂದಿತ್ತ ಸಾಂಪ್ರದಾಯಿಕ ಉಡುಗೆಯಲ್ಲಿ ಓಡಾಡುವ ಪೊಲೀಸ್ ಸಿಬ್ಬಂದಿಗಳು. ಅರೆ, ಇದೇನಪ್ಪ ವಿಶೇಷ? ಆ ಪೊಲೀಸ್ ಠಾಣೆಯಲ್ಲಿ ನಡೆಯುವ ವಿಶೇಷವಾದ್ರೂ ಏನು ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ಸಹಜವೆಂಬಂತೆ ಪೊಲೀಸ್ ಠಾಣೆಗಳು ಕೇಸು, ಗಲಾಟೆ, ಇನ್ನಿತರ ಜಂಜಾಟಗಳೇ ಹೆಚ್ಚು. ಆದರೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ವಿಶೇಷ ಸಂಭ್ರಮವಿತ್ತು. ಠಾಣೆಯ ಆವರಣದಲ್ಲಿ ಗಣಪತಿ ಪೂಜೆ, ಮಧ್ಯಾಹ್ನ ಮಹಾ ಅನ್ನಸಂತರ್ಪಣೆ, ರಾತ್ರಿ ಯಕ್ಷಗಾನ ಬಯಲಾಟ ನಡೆದಿದ್ದು, ಕಾನೂನು ಪಾಲನಾ ಕೇಂದ್ರ ದೇವ ಮಂದಿರವಾಗಿ ಪರಿವರ್ತನೆಗೊಂಡಿತು. ಶಂಕರನಾರಾಯಣ ಕ್ರೋಡ ಶ್ರೀ ಶಂಕರನಾರಾಯಣ ದೇವಸ್ಥಾನದ ಮನ್ಮಹಾರಥೋತ್ಸವದ ಪ್ರಯುಕ್ತ ಠಾಣೆಯಲ್ಲಿ ಹಿಂದಿನಿಂದಲೂ ಕಟ್ಟೆ ಪೂಜೆಯ ಸಹಿತ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. 3-4 ವರ್ಷಗಳಿಂದ ಗಣಪತಿ ಪೂಜೆ, ಯಕ್ಷಗಾನ ಬಯಲಾಟ, ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದ್ದು, ಪೊಲೀಸರೊಂದಿಗೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ದೇವಳದಲ್ಲಿ ಪ್ರತಿ ವರ್ಷ ಜನವರಿ 16ರಂದು ರಥೋತ್ಸವ ನಡೆಯುತ್ತಿದ್ದು, ಈ ವರ್ಷ ಜನವರಿ 17ರಂದು ನಡೆಯುತ್ತಿದೆ. ಆ ಪ್ರಯುಕ್ತ ಕೆಲ ದಿನಗಳ ತನಕ ಹಗಲು ರಾತ್ರಿ ಉತ್ಸವಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಶಂಕರನಾರಾಯಣ ಠಾಣೆ ಮುಂದಿರುವ ಕಟ್ಟೆಯಲ್ಲಿ ರಾತ್ರಿ ದೇವರ ಮೂರ್ತಿ ಇರಿಸಿ ಪೂಜೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಊರಿನ ಪುರುಷರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಫಲಾಹಾರ ಸೇವಿಸಿ ವಾಪಸ್ಸಾಗುತ್ತಾರೆ. 4 ವರ್ಷಗಳಿಂದ ಕಟ್ಟೆ ಪೂಜೆ ದಿನ ಠಾಣೆ ಎದುರು ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮೇಳದಿಂದ ಯಕ್ಷಗಾನ ಬಯಲಾಟವೂ ನಡೆಯುತ್ತದೆ. ಸುಮಾರು 3-4 ಅಧಿಕ ಮಂದಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದು, ಕಾರ್ಯಕ್ರಮಕ್ಕೆ ಸುಮಾರು 80,000 ಹಣ ಖರ್ಚಾಗುತ್ತಿದೆ. ಈ ಎಲ್ಲಾ ಹಣವನ್ನು ಸಾರ್ವಜನಿಕರಿಂದ ದೇಣಿಗೆ ಸ್ವೀಕರಿಸದೆ ಪೊಲೀಸ್ ಸಿಬ್ಬಂದಿಗಳೇ ಭರಿಸಿರುವುದು ಇಲ್ಲಿನ ವಿಶೇಷ. ಶಂಕರನಾರಾಯಣ ಪೊಲೀಸ್ ಠಾಣಾಧಿಕಾರಿ ಶ್ರೀಧರ್ ನಾಯ್ಕ್ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಠಾಣಾ ಸಿಬ್ಬಂದಿಗಳು ಹಾಗೂ ಜನಸಾಮಾನ್ಯರ ಮಧ್ಯೆ ಆತ್ಮೀಯತೆ ಬೆಳೆಯಲು ಅವಕಾಶ ಒದಗಿಸಿದ್ದಾರೆ. ಪಿಎಸ್ಐ ಶ್ರೀಧರ್ ನಾಯ್ಕ್ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.